ಅಲ್ಲ ಬೇರೆಯವ್ರು ಬಂದು ಮಕ್ಕಳನ್ನ ಎತ್ಕೊಂಡು ಹೋಗ್ಯಾರ ಮಾರ್ರೆ. ಅಲ್ಲ ನಮ್ಗೆ ದೇವ್ರು ಇವತ್ತು ನಾ ಇಷ್ಟು ಲೇಟ್ ಮಾಡೋದು ದೇವ್ರು ಮಾಯಾರು ಕೊಡು ತುಳುನಾಡ ಮಣ್ಣಿಡು. ಈಗ ಟೈಮ್ ಎಷ್ಟಮ್ಮ? 2:15 2:30. ದೇವ್ರಣ್ಣ ನಂಗೆ ಗೊತ್ತಿಲ್ಲ, ನಂಗೆ ಮಗು ಮರ್ತಿತ್ತು, ಅವಳು ಹೆದರ್ಕೊಂಡಿದ್ದಾಳು ಈಗ. ಅಲ್ಲ ಇಲ್ಲಿಂದ 3 ಕಿಲೋಮೀಟರ್ ಮನೆಯಿಂದ ರೋಡಿಗೆ ಹೋಗೋರಿಗೆ ಇವ್ರಿಗೆ ಅರ್ಥ ಇಲ್ಲ ಅಂತೇಳಿ ಹೇಳ್ರಿ ಸಂದೇಶ. ಈಗ ಇಲ್ಲಿಂದ 3 ಕಿಲೋಮೀಟರ್ ಇತ್ತಲ್ಲ ಮನ ಮನೆ ಅಲ್ಲಿಗೆ, ಆ ಮಗು ಆ ರೋಡಿಗೆ ಬಂದಿದ್ದ. ಭಕ್ತಿದ ತುಡರು ಉದಿಪಾಯರು ಅಜ್ಜ. ರಾತ್ರಿ ಮನೆಯಲ್ಲಿ ಮಲಗಿದ್ದ 6 ವರ್ಷದ ಬಾಲೆಯೊಬ್ಬಳು ನಿದ್ದೆಗಣ್ಣಿನಲ್ಲಿ ಎದ್ದು ಸುಮಾರು 3 ಕಿಲೋಮೀಟರ್ ದೂರ ನಡೆದು ಕೊರಗಜ್ಜಿನ ನಾಮಫಲಕದ ಮುಂದೆ ಪತ್ತೆಯಾದ ಘಟನೆ ಬುಧವಾರ ತಡರಾತ್ರಿ ನಡೆದಿದೆ. ಕುಂದಾಪುರದ ತಾಲೂಕಿನ ಕೊರ್ಗಿ ಗ್ರಾಮದ ಚಾರುಕೊಟ್ಟಿಗೆ ಸಮೀಪ ದಬ್ಬೆಕಟ್ಟೆ ತಕ್ಕಟ್ಟೆ ರಸ್ತೆಯಲ್ಲಿ ಹೋಗುತ್ತಿದ್ದ ಚಾರುಕೊಟ್ಟಿಗೆಯ ಅರ್ಚನಾ ಭಾರ್ನ ವಿಶ್ವನಾಥ್ ಎಂಬುವರಿಗೆ ಬಾಲಕಿ ಸಿಕ್ಕಿದ ಬಳಿಕ ಸುರಕ್ಷಿತವಾಗಿ ಮನೆಗೆ ತಲುಪಿಸಿದ್ದಾರೆ. ಆ ಮೂಲಕ ಬಾರ್ನ ಸಿಬ್ಬಂದಿಗಳೆಂದರೆ ಬರೀ ಶರಾಬು ಮಾರುವವರು ಮಾತ್ರವಲ್ಲ, ಮಾನವೀಯತೆಯನ್ನ ಮೆರೆಯುವವರು ಎಂದು ಕುಂದಾಪುರ ತಾಲೂಕಿನ ಕೊರ್ಗಿ ಗ್ರಾಮದ ಚಾರುಕೊಟ್ಟಿಗೆಯ ಅರ್ಚನಾ ಭಾರ್ನ ಸಿಬ್ಬಂದಿಗಳು ಮಾಡಿ ತೋರಿಸಿದ್ದಾರೆ. ಬುಧವಾರ ರಾತ್ರಿ ಚಾರುಕೊಟ್ಟಿಗೆಯ ಬಾರ್ನ ವಿಶ್ವನಾಥ ಪೂಜಾರಿ ಅವರು ರಾತ್ರಿ ಸರಿಸುಮಾರು 2 ಗಂಟೆಯ ಹೊತ್ತಿಗೆ ಬಾರಿನ ತನ್ನೆಲ್ಲ ಲೆಕ್ಕಾಚಾರವನ್ನ ಪೂರೈಸಿಕೊಂಡು ಸಿಬ್ಬಂದಿಗಳೊಂದಿಗೆ ಮನೆಗೆ ತೆರಳುತ್ತಿರುವಾಗ ದಬ್ಬೆಕಟ್ಟೆ ತೆಕ್ಕಟ್ಟೆ ರೋಡ್ನಲ್ಲಿ 6 ವರ್ಷದ ಹೆಣ್ಣು ಮಗು ವ್ಯವಸ್ಥಿತವಾಗಿ ಸ್ವಾಮಿ ಕೊರಗಜ್ಜನ ನಾಮಫಲಕದ ಕೆಳಗೆ ನಿಂತಿದ್ದನ್ನ ಕಂಡಿದ್ದಾರೆ. ಆ ಹೊತ್ತಿನಲ್ಲಿ ಒಂಟಿ ಮಗು ಇಲ್ಲಿಗೆ ಬರಲು ಹೇಗೆ ಸಾಧ್ಯ ಎಂದು ಆಲೋಚಿಸಿ ಪ್ರತಿಯೊಂದು ಚಿತ್ರಣವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡು ಮಗುವಿನ ರಕ್ಷಣೆಗೆ ಧಾವಿಸಿದ್ದಾರೆ. ನಂತರ ಮಗುವಿನ ಹತ್ತಿರ ಮಗುವಿನ ಪೂರ್ವಾಪರವನ್ನ ವಿಚಾರಿಸಿ ಮಗುವನ್ನ ಅವರ ಮನೆಗೆ ತಲುಪಿಸಿ ಮಾನವೀಯತೆ ಮೆರೆದಿದ್ದಾರೆ. ಇತ್ತ ಮಗು ನಾಪತ್ತೆಯಾದ ವಿಷಯವೇ ತಿಳಿಯದೆ ಮನೆಯವರು ಮಗುವನ್ನ ಕಂಡು ದಂಗಾಗಿ ಹೋಗಿದ್ದರು. ನಿದ್ದೆ ಕಣ್ಣಿನಲ್ಲಿ ನಡೆಯುತ್ತಿದ್ದ ಮಗುವನ್ನ ತಡೆದು ನಿಲ್ಲಿಸಿದ ಕೊರಗಜ್ಜ ಪವಾಡ ಮೆರೆದಿದ್ದಾರೆ. ಅವರ ಪವಾಡದಿಂದಲೇ ಮಗು ಪಾರಾಗಿ ಬಂದಿದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಅಲ್ಲ ಬೇರೆಯವ್ರು ಬಂದು ಮಕ್ಕಳನ್ನ ಎತ್ಕೊಂಡು ಹೋಗ್ಯಾರ ಮಾರ್ರೆ. ಅಲ್ಲ ನಮ್ಗೆ ದೇವ್ರು ಇವತ್ತು ನಾ ಇಷ್ಟು ಲೇಟ್ ಮಾಡೋದು ದೇವ್ರು ಮಾಯಾರು ಕೊಡು ತುಳುನಾಡ ಮಣ್ಣಿಡು. ಈಗ ಟೈಮ್ ಎಷ್ಟಮ್ಮ? 2:15 2:30. ದೇವ್ರಣ್ಣ ನಂಗೆ ಗೊತ್ತಿಲ್ಲ, ನಂಗೆ ಮಗು ಮರ್ತಿತ್ತು, ಅವಳು ಹೆದರ್ಕೊಂಡಿದ್ದಾಳು ಈಗ. ಅಲ್ಲ ಇಲ್ಲಿಂದ 3 ಕಿಲೋಮೀಟರ್ ಮನೆಯಿಂದ ರೋಡಿಗೆ ಹೋಗೋರಿಗೆ ಇವ್ರಿಗೆ ಅರ್ಥ ಇಲ್ಲ ಅಂತೇಳಿ ಹೇಳ್ರಿ ಸಂದೇಶ. ಈಗ ಇಲ್ಲಿಂದ 3 ಕಿಲೋಮೀಟರ್ ಇತ್ತಲ್ಲ ಮನ ಮನೆ ಅಲ್ಲಿಗೆ, ಆ ಮಗು ಆ ರೋಡಿಗೆ ಬಂದಿದ್ದ. ಭಕ್ತಿದ ತುಡರು ಉದಿಪಾಯರು ಅಜ್ಜ.